ಈಗಾಗಲೇ ಗುಣಮಟ್ಟದ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ ಪರಿಕರಗಳಿಗೆ ಹೆಸರುವಾಸಿಯಾಗಿರುವ ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ನ ಸಹ ಸಂಸ್ಥೆ ಮಂಗಳೂರಿನಲ್ಲೂ ಆರಂಭಗೊಂಡಿದೆ. ಮಂಗಳೂರಿನ ಶೇಡಿಗುಡ್ಡೆ ಪಿವಿಎಸ್ ಸಮೀಪದ ಸಿಟಿ ಪ್ಲಾಜಾದಲ್ಲಿ ನೆಲಮಹಡಿಯಲ್ಲಿ ನೂತನ ಮಳಿಗೆ ಶುಭಾರಂಭಗೊಂಡಿತು. ಈಗಾಗಲೇ ಉಡುಪಿಯಲ್ಲಿ ಜನಮನ್ನಣೆಯನ್ನ ಪಡೆದಿರುವ ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ನ ಸಹ ಸಂಸ್ಥೆ ಮಂಗಳೂರಿನಲ್ಲೂ ಶುಭಾರಂಭಗೊಂಡಿತು. ನೂತನ ಮಳಿಗೆಯನ್ನ ಬಂಟರಯಾನೆ ನಾಡವರ ಸಂಘದ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿಯವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಅನಂತರ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದ ಅಧ್ಯಕ್ಷರಾದ ಎಚ್ಎಸ್ ಸಾಯಿರಾಮ್ ಅವರು ದೀಪ ಬೆಳಗಿಸಿ ನೂತನ ಮಳಿಗೆಗೆ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾ ಎಂ ಅಣ್ಣಯ್ಯ ಕುಲಾಲ್ ಉಳ್ತೂರು ಅವರು ಬಿಪಿ, ಶುಗರ್, ಫೀವರ್ ಉಪಕರಣಗಳನ್ನು ಉದ್ಘಾಟಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಮಂಗಳೂರು ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಮಂಗಳೂರಿನಲ್ಲಿ ತಮ್ಮ ಸೇವೆಯನ್ನ ನೀಡಲು ಮುಂದಾಗಿದ್ದಾರೆ. ಮಾತ್ರವಲ್ಲ, ಆಸಕ್ತರಿಗೆ ಕೆಲವೊಂದು ಪರಿಕರಗಳನ್ನು ಕೊಟ್ಟು ಮಾನವೀಯ ಕಾರ್ಯ ಮಾಡಿರುವುದು ಶ್ಲಾಘನೀಯ ಎಂದ ಅವರು, ಈ ಉದ್ಯಮವು ಯಶಸ್ಸಿನತ್ತ ಮುನ್ನುಗ್ಗಲಿ ಎಂದು ಹಾರೈಸಿದರು. ನಮ್ಮ ಗಿರಿಜಾ ಹೆಲ್ತ್ ಕೇರ್ನವರು ಈಗ ಇಲ್ಲಿ ಒಂದು 4-5 ಜನರಿಗೆ ಅಶಕ್ತರಿಗೆ ಅವರಿಗೆ ಉಪಯೋಗ ಆಗುವ ಒಂದು ವಸ್ತುಗಳನ್ನು ಕೊಟ್ಟು ಮಾನವೀಯತೆಯ ದೃಷ್ಟಿಯನ್ನು ತೋರಿಸಿದ್ದಾರೆ. ನಾನು ಈ ಗಿರಿಜಾ ಹೆಲ್ತ್ ಕೇರ್ನವರಿಗೆ, ಸರ್ಜಿಕಲ್ಸ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಇವರ ಈ ಕಾರ್ಯದಲ್ಲಿ ಇನ್ನಷ್ಟು ಉನ್ನತ ಸ್ಥಾನದಲ್ಲಿ ಇರಲಿ. ಇದೇ ರೀತಿ ಗಿರಿಜಾ ಹೆಲ್ತ್ ಕೇರ್, ಸರ್ಜಿಕಲ್ ಇನ್ನಷ್ಟು ಬೇರೆ ಬೇರೆ ಕಡೆ ಇವರ ಶಾಖೆಯನ್ನು ಉದ್ಘಾಟಿಸಲಿ ಅಂತ ಹೇಳುತ್ತಾ ಎಲ್ಲರಿಗೆ ಶುಭಾಶಯ ಕೋರುತ್ತಾ ಅನಂತರ ಬಂಟರಯಾನೆ ನಾಡವರ ಸಂಘದ ಅಧ್ಯಕ್ಷರಾದ ಅಜಿತ್ ಕುಮಾರ್ ರೈ ಮಾಲಾಡಿಯವರು ಮಾತನಾಡಿ, ಕೋವಿಡ್ ಕಾಲಘಟ್ಟದಲ್ಲಿ ಇಂತಹದೊಂದು ಸೌಲಭ್ಯವಿರುವ ಮಳಿಗೆ ಮಂಗಳೂರಿಗೆ ಅಗತ್ಯವಿತ್ತು. ಉಡುಪಿಯಲ್ಲಿ ಆರಂಭಿಸಿ ಯಶಸ್ಸನ್ನ ಗಳಿಸಿ ಇದೀಗ ಮಂಗಳೂರಿನಲ್ಲೂ ತಮ್ಮ ಸೇವೆಯನ್ನ ನೀಡಲು ಹೊರಟಿರುವುದು ಸಂತೋಷದ ವಿಚಾರ ಎಂದ ಅವರು, ಮುಂದಿನ ದಿನಗಳಲ್ಲಿ ಈ ಉದ್ಯಮವು ಯಶಸ್ವಿಯಾಗಲಿ ಎಂದು ಹಾರೈಸಿದರು. ನಿರಂತರ ಪ್ರಯತ್ನ ಮಾಡುವರು, ಅವರಿಂದ ಪ್ರಯತ್ನಕ್ಕೆ ಕಮ್ಮಿ ಆಗಲಿಕ್ಕಿಲ್ಲ. ಇಲ್ಲಿ ಗ್ರಾಹಕರಿಗೂ ಕಮ್ಮಿ ಇಲ್ಲ ಅಂತ ಈಗಲೇ ಅನ್ಯಾಯಗಳು ನಮ್ಮ ಹಳೆಯ ಮಿತ್ರರು ಅಗತ್ಯತೆಗಳ ಬಗ್ಗೆ ನಿಜಾರು ಸಹ ಹೇಳಿದರು. ನಿಜವಾಗಿ ಉಂಟು, ಅಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಟ್ಟಿದ್ದೀರಿ. ನೀವು ಉನ್ನತಿಗೆ ಹೋಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಅದರೊಟ್ಟಿಗೆ ನಿಮ್ಮ ಒಂದು ಸಾಮಾಜಿಕ ಕಳಕಳಿಯನ್ನು ಸಹ ತೋರಿಸಿದ್ದೀರಿ. ಇದೇ ರಸ್ತೆಯ ಆ ಮೂಲೆಯಲ್ಲಿ ನಮ್ಮ ಸಂಘ ಉಂಟು. 111 ವರ್ಷ ಆಯಿತು. ನಿರಂತರವಾಗಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ನಾವು ಸಮಾಜ ಸೇವೆಯನ್ನು ಮಾಡ್ತೀವಿ. ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ನ ಮಾಲಕರಾದ ರವೀಂದ್ರ ಕೆ ಶೆಟ್ಟಿ ಅವರು ಮಾತನಾಡಿ, ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಅನ್ನ ಉಡುಪಿಯಲ್ಲಿ ಆರಂಭಿಸಿ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಮಂಗಳೂರು ಭಾಗದಿಂದಲೂ ಉತ್ತಮ ರೆಸ್ಪಾನ್ಸ್ ಬರ್ತಾ ಇತ್ತು. ಜನರ ಒತ್ತಾಯದ ಮೇರೆಗೆ ಮಂಗಳೂರಿನಲ್ಲೂ ಆರಂಭಿಸಿದ್ದೇವೆ. ಆರೋಗ್ಯಕ್ಕೆ ಸಂಬಂಧಿಸಿದ ಮತ್ತು ಕೋವಿಡ್ ರಕ್ಷಣಾ ಪರಿಕರಗಳು ನಮ್ಮಲ್ಲಿ ಲಭ್ಯವಿದೆ. ಅದಲ್ಲದೆ ಸರ್ಜಿಕಲ್ ಉಪಕರಣಗಳು ಕೂಡ ಈ ಮಳಿಗೆಯಲ್ಲಿ ಲಭ್ಯವಿದ್ದು ರಿಯಾಯಿತಿ ದರದಲ್ಲಿ ನಮ್ಮ ಗ್ರಾಹಕರಿಗೆ ನೀಡಲಿದ್ದೇವೆ ಎಂದು ಹೇಳಿದರು. ಉಡುಪಿ ಭಾಗದ ಜನರಿಂದ ಬಹಳ ಉತ್ತಮವಾದ ಪ್ರತಿಕ್ರಿಯೆ ನಮಗೆ ದೊರೆತದಿಂದ, ಅದೇ ರೀತಿ ಮಂಗಳೂರು ಭಾಗದಿಂದಲೂ ನಮಗೆ ಉತ್ತಮವಾದ ರೆಸ್ಪಾನ್ಸ್ ಬಂದ ಕಾರಣ ನಾವು ಮಂಗಳೂರಲ್ಲಿ ಜನರ ಒತ್ತಾಯದ ಮೇರೆಗೆ ಮಂಗಳೂರಲ್ಲೂ ಕೂಡ ನಮ್ಮ ಶಾಖೆಯನ್ನು ಪ್ರಾರಂಭಿಸಿದ್ದೇವೆ. ನಮ್ಮಲ್ಲಿ ಈ ಕೋವಿಡ್ ಉಪಕರಣಗಳಾದ ಥರ್ಮೋಮೀಟರ್ ಆಗಲಿ ಅಥವಾ ಇನ್ನಿತರ ಯಾವುದೋ ಮಾಸ್ಕ್ ಅಥವಾ ಸ್ಯಾನಿಟೈಸರ್ಗಳು ಲಭ್ಯವಿದ್ದು, ಅದಲ್ಲದೆ ಸರ್ಜಿಕಲ್ ಉಪಕರಣಗಳಾದ ವೀಲ್ ಚೇರ್, ವಾಕಿಂಗ್ ಸ್ಟಿಕ್ಸ್, ಅದೇ ರೀತಿ ಹಾಸ್ಪಿಟಲ್ ಕಾಟ್, ಅದೇ ರೀತಿ ಆರ್ಥೋ ಚಪ್ಪಲ್ಸ್, ಅದೇ ಆರ್ಥೋ ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಲಭ್ಯವಿದ್ದು ನಾವೊಂದು ರಿಯಾಯಿತಿ ದರದಲ್ಲಿ ನಮ್ಮ ಕಸ್ಟಮರಿಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ.
ಇನ್ನು ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಸ್ವರಾಜ್ ಅವರನ್ನ ಸನ್ಮಾನಿಸಲಾಯಿತು. ಪೌರ ಕಾರ್ಮಿಕರಿಗೆ ಗ್ಲೌಸ್ ವಿತರಣೆ, ಆಸಕ್ತರಿಗೆ ಕಮಾಂಡೋ ಚೇರ್ ವಿತರಣೆಯೂ ನಡೆಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರು ಪಾಲಿಕೆಯ ಸದಸ್ಯರಾದ ಲೀಲಾವತಿ ಪ್ರಕಾಶ್, ಮೂಡಾ ಚೇರ್ಮನ್ ರವಿಶಂಕರ್ ಮಿಚಾರ್, ಸೌತ್ ಕೆನರಾ ಡಿಸ್ಟಿಕ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀಧರ್ ಕಾಮತ್, ಸಿಟಿ ಪ್ಲಾಜಾ ಸೊಸೈಟಿ ಅಧ್ಯಕ್ಷರಾದ ನ್ಯಾಯವಾದಿ ಒಟಿ ಭಟ್, ಮಂಗಳೂರಿನ ಉದ್ಯಮಿ ಚಂದ್ರಕಾಂತ್ ಪಿ ಪಡಾಲಿಯಾ, ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ನ ಮಾಲೀಕರಾದ ಹರೀಶ್ ಕುಮಾರ್ ಯು ಕೋಡಿಕಲ್, ಶ್ರೀಮತಿ ಸುರೇಖಾ ಆರ್ ಶೆಟ್ಟಿ, ಏಕನಾಥ್ ಕಾಮತ್ ಮಂಗಳೂರು, ಪ್ರಕಾಶ್ ಗಂಗುಳ್ಳಿ, ಬಾಲಕೃಷ್ಣ ಕುದ್ರೋಳೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ನೂತನವಾಗಿ ಆರಂಭಗೊಂಡ ಶೋರೂಂನಲ್ಲಿ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ಗೆ ಸಂಬಂಧಿಸಿದ ರಾಮ್ಸನ್, ಡೈನಾಮಿಕ್, ಡಾಕ್ಟರ್ ಮೋರ್ಪೆನ್, ಸೆನಿ, ಟೈನರ್, ಸ್ಮಿತ್ ಅಂಡ್ ನೆಫ್ಯೂ ಮೊದಲಾದ ಪ್ರತಿಷ್ಠಿತ ಕಂಪನಿಗಳ ನೀ ಬೆಲ್ಟ್, ಶೋಲ್ಡರ್ ಇಮೊಬಿಲೈಸರ್, ನೀ ಸಪೋರ್ಟ್, ಫಿಂಗರ್ ಕಾಟ್, ಆಂಕಲ್ ಬಿಂಡರ್, ಹಾರ್ಟ್ ಥರ್ಮೋಮೀಟರ್, ಗ್ಲೋಕೋಮೀಟರ್, ಡಯಾಬಿಟಿಕ್ ಅಂಡ್ ಆರ್ಥೋಪೆಡಿಕ್ ಪಾದರಕ್ಷೆ, ಇಸಿಜಿ ಮೆಷಿನ್, ಆಕ್ಸಿಜನ್ ಕಾನ್ಸಂಟ್ರೇಟರ್, ಬೇಬಿ ಡೈಪರ್ ಫ್ಯಾನ್ಸ್, ಬಾಣಂತಿಯರಿಗೆ ವಿಶೇಷ ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ ಲಭ್ಯವಿದೆ. ಇನ್ನು ಕೋವಿಡ್ ರಕ್ಷಣೆಯ ಪರಿಕರಗಳಾದ ಪಿಪಿಇ ಕಿಟ್, ರಬ್ಬರ್ ಹ್ಯಾಂಡ್ ಗ್ಲವ್ಸ್, ಇನ್ಫ್ರಾರೆಡ್ ಥರ್ಮೋಮೀಟರ್, ಫೇಸ್ ಮಾಸ್ಕ್, ಫೇಸ್ ಶೀಲ್ಡ್, ಪಲ್ಸ್ ಸ್ಯಾನಿಟೈಸರ್, ಫುಡ್ ಸ್ಯಾನಿಟೈಸರ್, ಡಿಸ್ಪೆನ್ಸರ್ ಮತ್ತಿತರ ಪರಿಕರಗಳು ಲಭ್ಯವಿದೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.